ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ 104ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉಡುಪಿಯ ಓಷನ್ ಪಲ್ ಹೋಟೆಲ್ನಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಪ್ರಾದೇಶಿಕ ಕಚೇರಿ ಮುಖ್ಯಸ್ಥರಾದ ಡಾಕ್ಟರ್ ಎಚ್.ಟಿ. ವಾಸಪ್ಪ ಸ್ವಾಗತಿಸಿ ವಿಲೀನಗೊಂಡ 3 ಬ್ಯಾಂಕ್ಗಳ ಸಂಸ್ಥಾಪಕರ ಮಾಹಿತಿಯನ್ನು ನೀಡಿದರು. ಉಪಮುಖ್ಯಸ್ಥರಾದ ಸಿಎಂಎ ರೋಸಲಿನ್ ರೋಡ್ರಿಗ್ಸ್ ಉಪಸ್ಥಿತರಿದ್ದರು. ಮುಂಬೈಯಲ್ಲಿ ನಡೆದ ಸಂಸ್ಥಾಪನಾ ದಿನಾಚರಣೆ ಸಮಾರಂಭ ಮತ್ತು ವಿವಿಧ ಪ್ರಾಡಕ್ಟ್ಗಳ ಲಾಂಛನವನ್ನು ನೇರ ಪ್ರಸಾರದ ಮೂಲಕ ತೋರಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಂಚವೀಣಾ ಖ್ಯಾತಿಯ ಪಾವನಾಚಾರ್ ತಂಡದಿಂದ ಪಂಚವಾದ್ಯ ಕಾರ್ಯಕ್ರಮ ನಡೆಯಿತು. ವಿವಿಧ ಶಾಖೆಗಳ ಸಿಬ್ಬಂದಿಗಳು ಮತ್ತು ಶಾಖೆಯ ಗ್ರಾಹಕರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. Banking कर रहे हैं, very old banking relationship with us. Ms. Asha Goyal, she's an entrepreneur, a woman entrepreneur achieving milestones one after the other, backed by ಅದೇ ರೀತಿ ಆಂಧ್ರ ಬ್ಯಾಂಕ್ ಅನ್ನ ಪಟ್ಟಾಭಿ ಸೀತಾರಾಮನ್ ಜಿ ಅವರು ಪ್ರಾರಂಭ ಮಾಡಿದ್ರು. ಈಗ 3 ಬ್ಯಾಂಕ್ಗಳು ಸೇರಿ ಬಹಳ ದೊಡ್ಡದಾದ ಬ್ಯಾಂಕ್ ಆಗಿದೆ. ನಿಮ್ಮೆಲ್ಲರ ಒಂದು ಸಹಕಾರ ಬಹಳ ಚೆನ್ನಾಗಿದೆ. ಎಲ್ಲ ಗ್ರಾಹಕರ ಒಂದು ಸಹಕಾರದಿಂದ ಇವತ್ತು ಯೂನಿಯನ್ ಬ್ಯಾಂಕ್ 18,16,000ಕ್ಕೂ ಅಧಿಕ